ಹರೇ ಕೃಷ್ಣ. ಅಧ್ಯಾಯ 16 ದೈವಾಸುರ ಸಂಪದ್ ವಿಭಾಗ ಯೋಗ, ದೈವಿ ಹಾಗೂ ಆಸುರಿ ಸ್ವಭಾವಗಳು. ದೇವೋತ್ತಮ ಪುರುಷನು ಹೀಗೆ ಹೇಳಿದನು: ಭರತ ವಂಶದವನಾದ ಅರ್ಜುನನೇ, ಅಭಯ, ಅಸ್ತಿತ್ವದ ಶುದ್ಧಿ, ದಿವ್ಯಜ್ಞಾನ ಬೆಳೆಸಿಕೊಳ್ಳುವುದು, ದಾನ, ಆತ್ಮಸಮಯ, ಯಜ್ಞ, ವೇದಾಧ್ಯಯನ, ತಪಸ್ಸು, ಸರಳತೆ, ಅಹಿಂಸೆ, ಸತ್ಯ, ಕೋಪ ಮಾಡಿಕೊಳ್ಳದಿರುವುದು, ತ್ಯಾಗ, ಶಾಂತಿ, ತಪ್ಪು ಹುಡುಕದಲ್ಲಿ ವಿಮುಖತೆ, ಎಲ್ಲ ಜೀವಿಗಳಲ್ಲಿ ದಯೆ, ದುರಾಶೆ ಇಲ್ಲದಿರುವುದು, ಮೃದು ಸ್ವಭಾವ, ನಮ್ರತೆ, ದೃಢ ಸಂಕಲ್ಪ, ತೇಜಸ್ಸು, ಕ್ಷಮೆ, ಸ್ಥೈರ್ಯ, ಶುಚಿತ್ವ ಮತ್ತು ಅಸೂಯೆಯಿಂದಲೂ ಗೌರವಕ್ಕಾಗಿ ಆಸೆ ಪಡುವುದರಿಂದಲೂ ಮುಕ್ತವಾಗಿರುವುದು, ಈ ದಿವ್ಯ ಗುಣಗಳು ದೈವಿ ಸ್ವಭಾವವಿರುವ ಪುಣ್ಯಶೀಲರು ಇರುತ್ತದೆ. ನೋಡಿ, ಕೃಷ್ಣ ಯಾಕೆ ಮೊದಲ ಇಲ್ಲಿ ಅಭಯಂ, ಮೊದಲ ಗುಣ ಅಭಯ. ಎಲ್ಲಿಯಾದರೂ ನಾವೀಗ ಸಾವನ್ನು ಸ್ವೀಕರಿಸಲು ಸಿದ್ಧರಿದ್ದೇವಾ? ಇಲ್ಲ. ಈಗ ಕೊರೋನಾ ಬರುವಾಗ ಎಲ್ಲರೂ ಪ್ಯಾನಿಕ್ ಆಗಿದ್ದಾರೆ. ಅಂದ್ರೆ ನಾನು ಕೂಡ ಇಲ್ಲ, ಯಾರಿಗೂ ಸಾವನ್ನು ಸ್ವೀಕರಿಸಲು ಸಿದ್ಧ ಇಲ್ಲ. ಎಲ್ಲರಿಗೂ ಅಮರ ಆಗಬೇಕು, ಜಾಸ್ತಿ ಟೈಮ್ ಉಳಿಬೇಕು, ಒಳ್ಳೆ ಟ್ರೀಟ್ಮೆಂಟ್ ಮಾಡಬೇಕು, ಇದೇ ಎಲ್ಲರ ಇಚ್ಛೆ. ಆದರೆ ಶುದ್ಧ ಭಕ್ತರಾಗಿ ಅಲ್ಲ. ಶುದ್ಧ ಭಕ್ತರು ಇಮಿಡಿಯೇಟ್ ಸಾಯಲಿಕ್ಕೆ ಇಚ್ಛೆ. ಇದಕ್ಕೆ ಉದಾಹರಣೆ ಕುಲಶೇಖರ ರಾಜ. ಕುಲಶೇಖರ ರಾಜ ಎಂತ ಹೇಳುವಂಥದ್ದು: ಕೃಷ್ಣ ತ್ವದೀಯ ಪದ ಪಂಕಜ ಪಂಜರಾಂತಂ ಅದ್ಯವ ಮೇ ವಿಶತು ಮಾನಸ ರಾಜಹಂಸ ಪ್ರಾಣ ಪ್ರಯಾಣ ಸಮಯೇ ಕಫವಾತ ಪಿತ್ತೌ ಕಂಠಾವರೋಧನ ಸ್ಮರಣಂ ಕುತಸ್ತೆ. ಕುಲಶೇಖರ ರಾಜ ಅಂತ ಹೇಳುವುದಂದ್ರೆ, ಈ ಕೂಡಲೇ ನನ್ನನ್ನು ಸಾಯಿಸು. ನಾವು ಹೇಳ್ತೇವ? ಇಲ್ಲ. ಈ ಕುಂತಿ ಮಾರಣಿ, ಕುಂತಿ ಸುತ್ತಿಯಲ್ಲಿ ಹೇಳುವಂಥದ್ದು. ಕುಂತಿ ಮಾರಣಿ ಅಂತ ಹೇಳುವಂಥದ್ದು, ವಿಪದಂ, ಕಷ್ಟ ಕೊಡು. ಶುದ್ಧ ಭಕ್ತರ ನೆಲೆ ಆ ರೀತಿ. ಅವರಿಗೆ ಕಷ್ಟ ಬೇಕು, ಮತ್ತೆ ಅವ್ರಿಗೆ ಈ ಕೂಡಲೇ ಯಾಕಂದ್ರೆ ಟೋಟಲ್ ಕೃಷ್ಣ ಸ್ಮರಣೆ ಇದ್ದಾರೆ. ಅವ್ರು ಇಲ್ಲಿದ್ರು ಕೂಡ ಒಂದೇ, ಅಲ್ಲಿ ಹೋದ್ರು ಕೂಡ ಒಂದೇ. ಗೋಲೋಕದಲ್ಲಿ ಇಲ್ಲಿ ಕೂಡ 24 ಗಂಟೆ ಕೃಷ್ಣ ಸ್ಮರಣೆ, ಅಲ್ಲಿ ಕೂಡ ಹೋದ್ರೆ ಅದೇ, ಚೇಂಜ್ ಆಗುದಿಲ್ಲ. ಹಾಗಾಗಿ ಅವರು ಅಭಯ ಸ್ಟೇಜಲ್ಲಿ ಇದ್ದಾರೆ. ಈಗ ನೋಡಿ, ಪ್ರಹ್ಲಾದ್ ಮಹಾರಾಜ್ ತಂದೆ ಎಂತೆಲ್ಲ ಟ್ರೈ ಮಾಡಿದ ಸಾಯಿಸ್ಲಿಕ್ಕೆ. ಆನೆಯಿಂದ ತೊಳೆಯಲಿಕ್ಕೆ, ನೀರಿನಲ್ಲಿ ಹಾಕ್ಲಿಕ್ಕೆ, ಬೆಟ್ಟದಿಂದ ಕೆಳಗೆ ಹಾಕ್ಲಿಕ್ಕೆ, ಹಾವಿನಿಂದ ಸಾಯಿಸ್ಲಿಕ್ಕೆ, ಬೆಂಕಿಯಿಂದ ಸಾಯಿಸ್ಲಿಕ್ಕೆ, ಬೇರೆ ಬೇರೆ ರೀತಿಯ ಪ್ಲಾನ್ ಮಾಡಿದ. ಆದ್ರೆ ಪ್ರಹ್ಲಾದ್ ಮಹಾರಾಜ್ ಅಭಯಂ. ನಾವು ಕೂಡ ಅಭಯಂ ಸ್ಟೇಜಿಗೆ ಬರಬೇಕು. ಅಲ್ಲಿ ನಮ್ದು ಅಭಯಂ ಸ್ಟೇಜಿಗೆ ನಾವು ಯಾವ ಬಂದೇವು, ಅಲ್ಲಿ ನಾವು ನಮ್ಮ ಹತ್ರ ದೇವತೆ ಗುಣ ಅಂತ ಉಂಟಂತ ಅರ್ಥ. ಅದಕ್ಕೆ ಕೃಷ್ಣ ಫಸ್ಟ್ ಇದನ್ನು ಕೊಟ್ಟಿದ್ದಾನೆ. ಯಾಕೆಂದ್ರೆ ಫಸ್ಟ್ ಇದ್ರಲ್ಲಿ ನಾವು ಪಾಸ್ ಆದ್ರೆ, ಈಗ ಹೇಳ್ತೇವಲ್ಲ, ಈ ಪೊಲೀಸ್ನವರಿಗೆ ಪೊಲೀಸ್ ಸಿಲೆಕ್ಷನ್ ಅಲ್ಲಿ ಫಸ್ಟ್ಗೆ ನಮ್ಮ ಫಿಸಿಕಲ್ ಆಪ್ಟಿಟ್ಯೂಡ್ ಅಲ್ಲಿ ನಾವು ಓಡಬೇಕು. ಎಷ್ಟೋ ಕಿಲೋಮೀಟರ್ ಓಡಬೇಕು. ಓಡಿ ಬಂದ ಕರೆಕ್ಟ್ ಓಡಿ ಅಂದ್ರೆ ಎಷ್ಟೋ ಕಿಲೋಮೀಟರ್ ಫಾಸ್ಟ್ ಓಡಿ, ಇಷ್ಟು ಟೈಮಲ್ಲಿ ಓಡಿ ಬಂದು ಬಂದಲ್ಲಿ ನಿಲ್ಬೇಕು. ನಿಲ್ಲುವಾಗ ಅವನ ಎಂತಂದ್ರೆ ಅಷ್ಟು ಅವನ ಸ್ಟೆಮಿನಾ ಇರಬೇಕು, ಇಲ್ಲದ್ರೆ ರಿಜೆಕ್ಟ್. ಖಾಲಿ ಓಡಿ ಬಂದ್ರೆ ಆಗ್ಲಿಕ್ಕಿಲ್ಲ, ಮತ್ತೆ ಓಡಿ ಬಂದ ಮೇಲೆ ಎಂತ ಇದು ಮಾಡ್ತಾನೆ. ಅದೇ ರೀತಿ ಅಭಯಂ, ಕೃಷ್ಣ ಫಸ್ಟ್ ಇದರಲ್ಲಿ ನಮ್ಮನ್ನು ಕ್ಲೀನ್ ಬೌಲ್ ಮಾಡ್ತಾನೆ. ಅಭಯಂ ಉಂಟಾ? ನಿನ್ನ ದೇವತೆ ಗುಣ. ಅಭಯಂ ಇಲ್ಲ ನೀನು ರಾಕ್ಷಸಿ ಗುಣ. ಹಾಗಾಗಿ ಇದು ಮೈನ್ ಅಭಯಂ. ನಾವು ಟೋಟಲಿ ಕೃಷ್ಣ ಇದು ಎಂತ ಅಂದ್ರೆ, ನಾವು ಖಾಲಿ ಇವತ್ತು ನಾನು ಗೊತ್ತಾಯ್ತು ನಾನು ಅಭಯಂ ಇಲ್ಲ ಸರ್. ಅಭಯಂಗೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ 100% ಕೃಷ್ಣ ಭಕ್ತರಾಗಬೇಕು. 100%. 24 ಗಂಟೆಯಲ್ಲಿ 24 ಗಂಟೆ ಕೃಷ್ಣ ಸ್ಮರಣೆ. ಈಗ ಹೇಳ್ಬೋದು ನನ್ ಕೂಡ ಅಭಯಂ ಅಂತ. ಇಲ್ಲ, 24ರಲ್ಲಿ ಎಷ್ಟು ಟೈಮ್ ನೀನು ಕೃಷ್ಣನಿಗೆ ಸ್ಮರಣೆ ಮಾಡ್ಲಿಕ್ಕೆ ಆಗ್ತದೆ. 24ರಲ್ಲಿ 24 ಗಂಟೆ ಆಗ್ತದ, ಮತ್ತೆ ನೀನು ಅಭಯಂ. ಇಲ್ಲದ್ರೆ ಅಭಯಂ ಅಲ್ಲ, ಭಯಂ. ಭಯಂ ಅಂದ್ರೆ ಕೊರೋನಾ, ಹಾರ್ಟ್ ಅಟ್ಯಾಕ್, ರೋಡ್ ಆಕ್ಸಿಡೆಂಟ್ ಎಲ್ಲಾದ್ರೂ ನಮ್ಗೆ ಭಯ ಉಂಟು. ನಮಗೆ ಹೇಳ್ಬೋದು, ಇಲ್ಲಿ ಕ್ಲಾಸಲ್ಲಿ ಹೇಳ್ಬೋದು, ನನಗೆ ಕೂಡ ಭಯ ಇಲ್ಲ, ನಾನು ಸಾವನ್ನು ಸ್ವೀಕರಿಸಲು ಸಿದ್ಧನಿದ್ದೇನೆ. ಇಲ್ಲ ಸರ್, 24 ಗಂಟೆಯಲ್ಲಿ ಪ್ರಭುಪಾದ ಹೇಳ್ತಾರೆ, ಲಿಟ್ಮಸ್ ಟೆಸ್ಟ್. ಯು ಕ್ಯಾನ್ ಚೀಟ್ ಯುವರ್ ಸೆಲ್ಫ್ ಬಟ್ ಯು ಕಾಂಟ್ ಚೀಟ್ ಕೃಷ್ಣ. ಪ್ರಭುಪಾದ ಹೇಳ್ತಾರೆ, ನಮ್ಮನ್ನು ನಾವು ಚೀಟ್ ಮಾಡ್ಬೋದು. ನಾನು ಕೂಡ ಅಭಯಂ ಇಲ್ಲ. ಪ್ರಭುಪಾದ ಹೇಳ್ತಾರೆ, ಈ ಲಿಟ್ಮಸ್ ಟೆಸ್ಟ್ ಎಷ್ಟು ನಿಂದು 24 ಗಂಟೆ ಎಷ್ಟು ಸ್ಮರಣೆ ಉಂಟು. 24ರಲ್ಲಿ 24 ಉಂಟಾ? ಇಲ್ಲ. ಹಾಗಾಗಿ ನಾವು ಅಭಯಂ ಸ್ಟೇಜಿಗೆ ಬರಬೇಕು. ಮತ್ತೆ ಅಸ್ತಿತ್ವದ ಶುದ್ಧಿ, ಒಳಗೆ ಶುದ್ಧಿ ಆಗ್ಬೇಕು. ಶುದ್ಧಿ ಆಗ್ಬೇಕಿದ್ರೆ ನಾವು ಜಪ ಮಾಡ್ಬೇಕು. ಜಪ ಮಾಡದೆ ಶುದ್ಧಿ ಆಗ್ತದೆ ನಾವು ಭಾವಿಸುವುದಾದ್ರೆ ಅದು ತಪ್ಪು. ಶುದ್ಧಿ ಆಗ್ಬೇಕಿದ್ರೆ ಜಪದಿಂದ ಮಾತ್ರ. ಕೃಷ್ಣನ ಮಂತ್ರ
ಕಂಟಿನ್ಯೂಸ್ ಆಗಿ ಪಠನೆ ಮಾಡಿ ಮಾಡಿ ಕೇಳಿ 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 ಅಸ್ತಿತ್ವದ ಶುದ್ಧಿ ಆಗ್ತದೆ. ದಿವ್ಯ ಜ್ಞಾನವನ್ನು ಬೆಳೆಸಿಕೊಳ್ಳುವುದು. ದಿವ್ಯ ಜ್ಞಾನ ಹೃದಯ ಪ್ರಕಾಶಿತೋ. ದಿವ್ಯ ಜ್ಞಾನ ಬೆಳೆಸಬೇಕಿದ್ರೆ ನಾವು ಆ ಗುರುವಿನ ಬಳಿ ಹೋಗ್ಬೇಕು, ಸರಿಯಾದ ಸಂಪ್ರದಾಯ ಬಂದ ಗುರುವಿನ ಬಳಿ. ಮತ್ತೆ ಅವರ ಇನ್ಸ್ಟ್ರಕ್ಷನ್ ಪ್ರಕಾರ ನಾವು ಸಾಧನೆ ಮಾಡ್ಬೇಕು, ಮತ್ತೆ ಸೇವೆ ಮಾಡ್ಬೇಕು. ಸಾಧನಾ ಸಂಘ ಸೇವೆ, ಮತ್ತೆ ನಮಗೆ ದಿವ್ಯ ಜ್ಞಾನ ಒಳಗೆ ಬರ್ತದೆ. ದಾನ, ಈಗ ಹೆಚ್ಚಿನವರು ಅಂತ ಹೇಳ್ತಾರೆ ನಾವು ಉಳಿದವರಿಗೆ ದಾನ ಮಾಡ್ತೇವೆ, ಅದು ದಾನ ಅಲ್ಲ. ಪ್ರಭುಪಾದ ಹೇಳ್ತಾರೆ ದಾನ ಅಂದ್ರೆ ಕೃಷ್ಣ ಪ್ರಜ್ಞೆ ಇನ್ನೊಬ್ಬನಿಗೆ ಕೊಡುವಂಥದ್ದು, ಇದೇ ಶ್ರೇಷ್ಠ ದಾನ. ಮತ್ತೆ ಕೃಷ್ಣ ಪ್ರಜ್ಞೆಗೆ ನೋಡಿ, ಯಾರು ಕೃಷ್ಣ ಪ್ರಜ್ಞೆಗೆ ಟೋಟಲ್ ಡೆಡಿಕೇಟ್ ಆಗಿದ್ದಾರೆ, ಮತ್ತೆ ಕೃಷ್ಣ ರಿಲೇಟೆಡ್ ಯಾರು ಆ ಕೃಷ್ಣನಿಗೆ ದೇವಸ್ಥಾನ ಕಟ್ತಾರೆ, ಅವರಿಗೆ ನಾವು ದಾನ ಮಾಡಬೇಕು. ಒಟ್ಟು ದಾನ ಅಂದ್ರೆ ನಾನೊಬ್ಬರು ಪಾಪದವರಿದ್ದಾರೆ ಅವರಿಗೆ ಅದಲ್ಲ. ಪಾಪದವ ಅವನ ಪ್ರೀವಿಯಸ್ ಲೈಫ್ ಕರ್ಮ ಹಾಗೆ ಉಂಟು, ಹಾಗೆ ಅವ ಪಾಪದವ. ನಿಮ್ಗೆ ಅವನ ಕರ್ಮ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ನೀವು ಇವತ್ತು ಅವನಿಗೆ ಸಹಾಯ ಮಾಡ್ಬೋದು, ನಾಳೆ ಅದೇ ಪುನಃ ಮೂಷಿಕ ಭವ. ಪುನಃ ಮೂಷಿಕ ಭವ ನಿಮ್ಗೆ ಗೊತ್ತುಂಟ, ಗತೆ ಗೊತ್ತುಂಟ? ಪುನಃ ಮೂಷಿಕ ಭವ ಅಂದ್ರೆ ಒಂದು ಇಲಿ ಋಷಿ ಹತ್ರ ಹೋಗ್ತದೆ, ಹೋಗಿ ಹೇಳ್ತದೆ, ಋಷಿ ನನ್ಗೆ ಈ ಬೆಕ್ಕು ನನ್ನ ಅಡ್ಡಿಸ್ತಾ ಬರ್ತಾ ಉಂಟು, ದಯವಿಟ್ಟು ನನಗೆ ಎಂತಾದ್ರೂ ನೀನು ಉಪಕಾರ ಮಾಡು ಅಂತ ಕೂಗ್ಲಿಕ್ಕೆ ಬರ್ತದೆ. ಆಗ ಋಷಿ ಅಂತ ಮಾಡ್ತಾನೆ, ಎಸ್, ಅದನ್ನು ಬೆಕ್ಕು ಮಾಡ್ತದೆ. ಬೆಕ್ಕು ಮಾಡಿದ ಮೇಲೆ ವಾಪಸ್ ಬರ್ತದೆ, ಎಂತ ಋಷಿ ಹತ್ರ ಬರ್ತದೆ, ಋಷಿ ನನ್ನನ್ನು ಹುಲಿ ಅಟ್ಟಿಸ್ತಾ ಬರ್ತಾ ಉಂಟು, ದಯವಿಟ್ಟು ನನಗೆ ಎಂತಾದ್ರೂ ಉಪಕಾರ ಮಾಡು. ಋಷಿ ಇಮಿಡಿಯೇಟ್ ಅದನ್ನು ಹುಲಿ ಮಾಡ್ತದೆ. ಯಾಕೆಂದ್ರೆ ಅಟ್ಟಿಸ್ತಾ ಬರ್ತದ್ದು ಹುಲಿ ಅಲ್ಲ, ಹುಲಿ ಮಾಡ್ತದೆ. ಹುಲಿ ಆದ ಕೂಡಲೇ ಆ ಋಷಿಯನ್ನು ತಿನ್ಲಿಕ್ಕೆ ಹೋಗ್ತದೆ. ಮತ್ತೆ ಋಷಿ ಅಂತ ಮಾಡೋದು ಒಂದು ವಾಪಸ್ ಇಲ್ಲಿ ಪುನಃ ಮೂಷಿಕ ಭವ. ಹಾಗಾಗಿ ಈಗ ನಾವು ದಾನ ಹೇಳ್ತೇವಲ್ಲ, ಒಬ್ಬ ಆಸ್ಪತ್ರೆಯಲ್ಲಿ ಇದ್ದಾರೆ, ಅವರಿಗೆ ನಾವು ಸಹಾಯ ಮಾಡಬೇಕು. ಒಬ್ಬ ಭಿಕ್ಷುಕ, ಇನ್ನೊಬ್ಬ ಏನು ಇಲ್ಲ ಗತಿ, ಅವನಿಗೆ ನಾವು ಸಹಾಯ ಮಾಡಬೇಕು. ಎಷ್ಟೋ ಕೇಸಸ್ ಆಗಿದೆ, ಸಹಾಯ ಮಾಡಿದ ಮೇಲೆ ಮತ್ತೆ ಅವಾದೆ ಪುನಃ ಮೂಷಿಕ ಭವ. ಯಾಕಂದ್ರೆ ಅವನ ಕರ್ಮ ಹಾಗೆ ಉಂಟು, ಅವನ ಕರ್ಮ ನಿಮಗೆ ಚೇಂಜ್ ಮಾಡ್ಲಿಕ್ಕೆ ಆಗುದು, ಡೆಸ್ಟಿನಿ. ಹಾಗಾಗಿ ನಾವು ದಾನ ಅಂದ್ರೆ ಕೃಷ್ಣನ ರಿಲೇಟೆಡ್ ಕೊಡುವಂಥದ್ದು. ಈಗ ನೋಡಿ, ನಮ್ದು ಟೆಂಪಲ್, ನಾವೀಗ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತೇವೆ, ಡಾಕ್ಯುಮೆಂಟೇಶನ್ ಎಲ್ಲ ಅದು ಕ್ಲಿಯರ್ ಮಾಡಿದ ಮೇಲೆ ಇಮಿಡಿಯೇಟ್ ನಾವು ಸ್ಟಾರ್ಟ್ ಮಾಡ್ತೇವೆ. ಹಾಗಾಗಿ ಇದಕ್ಕೆ ಕೊಡುವಂಥದ್ದು ದಾನ, ಕೃಷ್ಣ ರಿಲೇಟೆಡ್ ಕೊಡುವಂಥದ್ದು. ಹಾಗಾಗಿ ಇದನ್ನು ಎಲ್ಲರೂ ದಯವಿಟ್ಟು ನೋಡಿ, ಮುಂದೆ ಬಂದು ಮಾಡಿ. ಯಾಕೆಂದ್ರೆ ಇದು ನಮ್ದು ಸ್ವಂತ ಇದಲ್ಲ. ಯಾಕಂದ್ರೆ ನಿಮ್ದು ಎಲ್ಲರೂ, ರಾಧಾ ಗೋವಿಂದ ಅಂದ್ರೆ ನಮ್ದು ಮಾತ್ರ ಅಲ್ಲ, ಎಲ್ಲರೂ ದೇವರು. ಮತ್ತೆ ನಾವೇ ಸ್ವಲ್ಪ ಸಮಯ ಇರ್ಬೋದು, ಮತ್ತೆ ನಾವು ಸಾಯ್ಬೋದು, ಆದ್ರೆ ದೇವರಲ್ಲಿ ಹೇಳ್ತಾರೆ. ಹಾಗಾಗಿ ಆ ರೀತಿ ನಾವು ನಮ್ದು ಯಾವಾಗ ಯೋಚನೆ ಬರ್ತದೆ ಆಗ ನಾವು ದಾನ, ಇಲ್ಲದ್ರೆ ನಾವು ಎಂತ ಮಾಡುವಂಥದ್ದು. ನಮ್ದು ಈಗ ಒಂದು ಕನ್ಸ್ಟ್ರಕ್ಷನ್ ಇದ್ರೆ, ಮನೆ ಕನ್ಸ್ಟ್ರಕ್ಷನ್, ನಾವು ಎಷ್ಟು ಬೇಕು ಖರ್ಚು ಮಾಡ್ತೇವೆ, ಲೋನ್ ತೆಗಿತೇವೆ, ನಮ್ಮದು ಹಣ ಇರ್ತದೆ. ಜಾಸ್ತಿ ಆದ್ರೆ ಇನ್ನು ಎಕ್ಸ್ಟ್ರಾ ಮಾಡಿ ಎಷ್ಟು ಬೇಕು ಮಾಡಿ. ಆದ್ರೆ ದೇವರಿಗೆ ಆಗಿಲ್ಲ. ದೇವರಿಗೆ ಕೊಡುವಾಗ ನಮ್ದು ಕೈ ಎಲ್ಲ ತುಂಬಾ ಸಣ್ಣದಾಗ್ತದೆ, ಕೊಡ್ಲಿಕ್ಕೆ ಮನಸ್ಸು ಬರುವುದಿಲ್ಲ. ಈ ರೀತಿ ಆಗಬಾರ್ದು, ಕೃಷ್ಣನಿಗೆ ಕೊಡಬೇಕು. ಹಾಗಾಗಿ ಇದು ದಾನ. ಜನರಿಗೆ ಗೊತ್ತಿಲ್ಲ ದಾನ ಅಂದ್ರೆ ಡೆಫಿನೇಷನ್ ಗೊತ್ತಿಲ್ಲ. ದಾನ ಒಟ್ಟು ಅದು ಮಾಡ್ಬೇಕು, ಇವರು ಮಾಡ್ಬೇಕು, ಇದು ಅಲ್ಲ ಸರ್, ದಯವಿಟ್ಟು ತಿಳ್ಕೊಳ್ಳಿ. ಆತ್ಮ ಸಮಯವಾಗಿದೆ, ನಾವು ಕೃಷ್ಣ ಭಜನೆ ಮುಂದೆ ಹೋಗ್ಬೇಕು. ಮುಂದೆ ಹೋಗೋದು ನಮಗೆ ಆತ್ಮ ಸಮಯ ಆಗುದಿಲ್ಲ. ಯಜ್ಞ, ವೇದಾಧ್ಯಯನ, ತಪಸ್ಸು. ನೋಡಿ, ತಪಸ್ಸು ಸಿಂಪಲ್ ತಪಸ್ಸು, ದೊಡ್ಡ ತಪಸ್ಸಲ್ಲ. ಪ್ರಭುಪಾದ ಹೇಳುವಂಥದ್ದು 2 ಗಂಟೆ ಜಪ ಮಾಡಿ, ಸಿಂಪಲ್ ಇದು ತಪಸ್ಸು. ನಾವು 2 ಗಂಟೆ ತಪಸ್ಸು ಮಾಡ್ಲಿಕ್ಕೆ ಆಗಿದ್ರೆ ಮತ್ತೆ ನಮಗೆ ಕೃಷ್ಣ ಸಿಗುವುದಿಲ್ಲ. ಸಿಂಪಲ್ ಇದು. ಸರಳತೆ ತುಂಬಾ ಸಿಂಪ್ಲಿಸಿಟಿ. ಅಹಿಂಸೆ, ಹಿಂಸೆ ಮಾಡದಿರುವುದು, ಸತ್ಯ, ಕೋಪ ಮಾಡಿಕೊಳ್ಳದಿರುವುದು. ಮೂಗಿನ ತುದಿಯಲ್ಲಿ ಕೋಪ ಉಂಟು. ತ್ಯಾಗ, ನಾವು ತ್ಯಾಗ ಮಾಡಲಿಕ್ಕೆ ರೆಡಿಯೇ ಇಲ್ಲ. ಕೃಷ್ಣನಿಗೋಸ್ಕರ ತ್ಯಾಗ ಮಾಡ್ಬೇಕು ನಾವು. ಹೇಗೆ ತ್ಯಾಗ ಮಾಡುವಂಥದ್ದು? ಅದೇ ವಾಪಸ್ ಕೃಷ್ಣನಿಗೆ ಕೊಡುವಂಥದ್ದು. ಪಾಪ ನಮಗೆ ಕೃಷ್ಣನಿಗೆ ಕೊಡ್ಲಿಕ್ಕೆ ಮನಸ್ಸಿಲ್ಲ, ನಾವು ಬೇಕಿದ್ರೆ ಕೂಡಿ ಇಡ್ತೇವೆ, ಕೃಷ್ಣನಿಗೆ ಕೊಡೋದಿಲ್ಲ. ಇದು ಕೂಡ ಇಲ್ಲ ನಮ್ಮ ಹತ್ರ. ಶಾಂತಿ ಕೃಷ್ಣ ಪ್ರಜ್ಞೆ ತಗೊಂಡ್ರೆ ನಮಗೆ ಮತ್ತೆ ಶಾಂತಿ ಸಿಗ್ತದೆ. ಈಗ ನೋಡಿ, ಪ್ರಭುಪಾದ ಹೇಳ್ತಾರೆ ಯುನೈಟೆಡ್ ನೇಷನ್ ಆರ್ಗನೈಸೇಷನ್. ಪ್ರಭುಪಾದ ಹೇಳ್ತಾರೆ ಯುನೈಟೆಡ್ ನೇಷನ್ ಆಫ್ ಎನಿಮಲ್ಸ್. ಪ್ರಭುಪಾದ ಯಾಕೆ ಹೇಳುವಂಥದ್ದು ಯುನೈಟೆಡ್ ನೇಷನ್ ಆಫ್ ಎನಿಮಲ್ಸ್? ಅವ್ರು ಹೇಳ್ತಾರೆ ಆಕ್ಚುಲಿ ಯುನೈಟೆಡ್ ನೇಷನ್ ಆಫ್ ಆರ್ಗನೈಸೇಷನ್.
ಅವರ ಪ್ರಯತ್ನ ಅಂತಂದ್ರೆ ಇಡೀ ಲೋಕದಲ್ಲಿ, ವಿಶ್ವದಲ್ಲಿ ಶಾಂತಿ ಶಾಂತಿ. ಪ್ರಭುಪಾದ ಹೇಳ್ತಾರೆ ಅವರು ಫೇಲ್ ಆಗ್ತಾ ಇದ್ದಾರೆ. ಯಾಕೆ ಫೇಲ್ ಆಗೋದು? ಯಾಕಂದ್ರೆ ಪೀಸ್ ಫಾರ್ಮುಲಾ ಗೊತ್ತಿಲ್ಲ. ಶಾಂತಿ ಪೀಸ್ ಫಾರ್ಮುಲಾ ಎಂತ ಶಾಂತಿ ಪೀಸ್ ಫಾರ್ಮುಲಾ? ಭೋಕ್ತಾರ ಮೇಘ್ನ ತಪಸ, ಭೋಕ್ತಾರ ಕೃಷ್ಣ ಎಂಜಾಯ್, ಅದು ಅವರಿಗೆ ಗೊತ್ತಿಲ್ಲ. ಮತ್ತೆ ಎಲ್ಲಿ ಅವರಿಗೆ ಶಾಂತಿ ಸಿಗುವಂತ? ಸರ್ವಲೋಕ ಮಹೇಶನ, ಎಲ್ಲ ಲೋಕದ ಕಂಟ್ರೋಲ್. ಸೂರ್ಯದಂ ಸರ್ವಭೂತಾನ, ಅವ ಎಲ್ಲ ಜೀವಿಗಳ ಹಿತೇಶ್. ಜ್ಞಾತ್ಮ ಮಾಂ ಶಾಂತಿ ರಿಚ್ಛತಿ. ಹಾಗಾಗಿ ಶಾಂತಿ ಕೂಡ ಇಲ್ಲ. ತಪ್ಪು ಹುಡುಗದಲ್ಲಿ ವಿಮುಖತೆ. ನೋಡಿ, ಇದು ದೊಡ್ಡ ನಮ್ಮ ಸಮಸ್ಯೆ. ಯಾರಾದ್ರೂ ಮುಂದೆ ಹೇಳಿದ್ರೆ ನಾನು ಸರಿ ಇದ್ದೇನೆ. ಈಗೊಬ್ಬ ಪ್ರಭುಪಾದ ಹೇಳುವಂತ ಫೂಲ್ ನಂಬರ್ 1, ಅವ ಎಂತ ಎಣಿಸುವುದು? ನಾನು ಸರಿ ಇದ್ದೇನೆ ಅಂತ ಎಣಿಸುವಂಥದ್ದು. ಈಗ ದೊಡ್ಡ ಹೊಟ್ಟೆವ ಕನ್ನಡಿ ಹೋದ್ರೆ ನೋಡ್ತಾನೆ, ನಾನು ಸರಿ ಇದ್ದೇನೆ ಅಂತ ಎಣಿಸುವಂಥದ್ದು. ಯಾರು ಇದಕ್ಕೆ ಪ್ರಭುಪಾದ ಹೇಳುವಂಥದ್ದು ಒಂದು ಒಳ್ಳೆ ಎಕ್ಸಾಂಪಲ್, ಈ ಹಂದಿ ಮಲ ತಿನ್ನುವಂಥದ್ದು, ಆದ್ರೂ ಕೂಡ ಎಣಿಸುವುದು ನಾನು ಸರಿ ಇದ್ದೇನೆ ಅಂತ. ಆಕ್ಚುಲಿ ಹಂದಿ ತಿನ್ನುವಂಥದ್ದು ಮಲ, ನಾನು ಕಂಫರ್ಟಬಲ್ ಇದ್ದೇನೆ. ಇದಕ್ಕೆ ಉದಾಹರಣೆ ಇಂದ್ರನಿಗೆ ಒಮ್ಮೆ ಶಾಪ ಸಿಗ್ತದೆ, ಇಂದ್ರನಿಗೆ ಒಂದು ಪನಿಷ್ಮೆಂಟ್, ಈ ಹಂದಿ ಆಗುವಂಥದ್ದು. ಮತ್ತೆ ಕೃಷ್ಣ ಮತ್ತು ಬ್ರಹ್ಮ ಲಾಸ್ಟಿಗೆ ಅವರಿಗೆ ಆಗ್ತದೆ, ಎಸ್ ಅವನನ್ನು ಆ ಹಂದಿಯಿಂದ ಬಿಡುಗಡೆ ಮಾಡುವ. ಮತ್ತೆ ಬ್ರಹ್ಮ ಬರ್ತಾನೆ, ಬ್ರಹ್ಮ ಒಂದು ಹೇಳ್ತಾನೆ ಇಂದ್ರನಿಗೆ, ಇಂದ್ರ ನೀನು ಎಸ್ ನಿನ್ನ ಈ ಪನಿಷ್ಮೆಂಟ್ ಮುಗಿಯಿತು, ಶಾಪ್ ಇದು, ನೀನೀಗ ಬರ್ಬೋದಂತ. ಅವ ಹೇಳುವಂಥದ್ದು, ನಾನು ನನ್ನ ಫ್ಯಾಮಿಲಿಯೊಟ್ಟಿಗೆ ಚಂದವಾಗಿದ್ದೇನೆ. ಎಂತ ಚಂದ? ತಿನ್ನುವುದು ಇದು ಮಲ, ತಿನ್ನುವುದು ಸ್ಟೂಲ್ ಮಲ. ಆದ್ರೂ ಕೂಡ ಇಂದ್ರ ಹೇಳುವಂಥದ್ದು, ನನ್ನ ಫ್ಯಾಮಿಲಿಯೊಟ್ಟಿಗೆ ನಾನು ಆರಾಮ ಇದ್ದೇನೆ. ಅದೇ ರೀತಿ ನಾವು ಎಂತ ಎಣಿಸುದು? ನಾವು ಯಾವ ಪೊಸಿಷನ್ ಇದ್ದೇವೆ, ನಾವು ಕಂಫರ್ಟೇಬಲ್ ಇದೆ ಅಂತ ಎಣಿಸುವಂಥದ್ದು. ಪ್ರಭು ಹೇಳ್ತಾರೆ ಇದು ದೊಡ್ಡ ಶೋಚನೀಯ. ಮತ್ತೆ ತಪ್ಪು ಹುಡುಗುವಲ್ಲಿ ವಿಮುಖತೆ. ತಪ್ಪು ಹುಡುಗ ವಿಮುಖತೆ ಅಂದ್ರೆ ನಾವು ಯಾವಾಗಲೂ ಇನ್ನೊಬ್ಬರ ತಪ್ಪು ಹುಡುಗುವಂಥದ್ದು. ನಾನು ಸರಿ ಇದ್ದೇನೆ. ಹಾಗಾಗಿ ಇದು ಮೇನ್. ಪ್ರಭು ಹೇಳ್ತಾರೆ ಫಾಲ್ಟ್ ಫೈಂಡಿಂಗ್ ಇದ್ರೆ ನಮ್ಮ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ನಾವು ಅದನ್ನು ಬಿಡ್ಬೇಕು. ನೋಡಿ, ಶುದ್ಧ ಭಕ್ತರು ಯಾವಾಗಲೂ ಅಂತ ಹೇಳುವಂಥದ್ದು, ನಾನು ನೀಚ. ಈಗ ರಾಧಾರಾಣಿ ಕೃಷ್ಣನಿಗೆ ಯಾಕೆ ಇಷ್ಟ ಅಂದ್ರೆ, ಯಾರೆಲ್ಲ ಬರ್ತಾರೆ ಕೃಷ್ಣನ ಇದಕ್ಕೆ ದರ್ಶನಕ್ಕೆ, ರಾಧಾರಾಣಿ ಹೇಳುವಂಥದ್ದು, ನೋಡಿ ನೀನು ಶುದ್ಧ ಭಕ್ತ ಬಂದ. ಆಕ್ಚುಲಿ ಶುದ್ಧ ಭಕ್ತಿ ಅವಳು. ಆಗ ಕೃಷ್ಣ ಹೇಳುವಂಥದ್ದು, ಶುದ್ಧ ಭಕ್ತಿ ನೀನು, ನನಗಿಂತ ಶುದ್ಧ ಭಕ್ತ ಬಂದ. ಆಕ್ಚುಲಿ ನಾವು ಕ್ವಾಲಿಫೈಡ್ ಅಲ್ಲ, ಶುದ್ಧ ಭಕ್ತರಲ್ಲ, ಆದ್ರೂ ಕೂಡ ಅವಳು ಆ ರೀತಿ ಹೇಳುವವಳು. ಅದೇ ಕೃಷ್ಣನಿಗೆ ಇಷ್ಟ. ಹಾಗಾಗಿ ನಾವು ನೋಡಿ, ಇದು ನಮ್ಮ ದೊಡ್ಡ ರೋಗ. ಈ ರೋಗದಿಂದ ನಾವು ಹೊರಗೆ ಬರಬೇಕು. ತಪ್ಪು ಹುಡುಗುದು ನಮ್ಗೆ ನಾವು ಮಾಡಿದ್ರೆ ನಮ್ಗೆ ಖಂಡಿತ ಕೃಷ್ಣನ್ಗೆ ಪ್ಲೀಸ್ ಆಗುದಿಲ್ಲ. ಮತ್ತೆ ಎಲ್ಲ ಜೀವಿಗಳು ದಯ ಅನ್ನೋದಿಲ್ಲ. ಯಾಕಂದ್ರೆ ನಾವು 90% ಜನರು ಮಾಂಸಾಹಾರಿ ಸೇವನೆ ಮಾಡ್ತಾರೆ. ಹಾಗಾಗಿ ನಮ್ಗೆ ದಯ ಅನ್ನೋದಿಲ್ಲ. ದುರಾಸೆ ಎಲ್ಲೋದಿರೋದು? ದುರಾಸೆ ಉಂಟು ನಮ್ಗೆ. ಎಂತಂದ್ರೆ ನಮ್ಮ ಮನೆಯಲ್ಲಿ 3 ಗಾಡ್ರೇಜ್ ಫುಲ್ ಆಗಿರ್ತದೆ ಹಣ, ಇನ್ನೊಂದು ಗಾಡ್ರೇಜ್ ಪರ್ಚೇಸ್ ಮಾಡ್ತೇವೆ, ಯಾಕಂದ್ರೆ ಹಣ ಇಡ್ಲಿಕ್ಕೆ. ಹಾಗಾಗಿ ಬರ್ಲಿ ಅಂತ ಕೃಷ್ಣನಿಗೆ ಕೊಡ್ಲಿಕ್ಕೆ ನಮ್ಗೆ ಮನಸ್ಸಿಲ್ಲ. ಹಾಗಾಗಿ ಇದು ಕೂಡ ದೊಡ್ಡದು. ಮೃದು ಸ್ವಭಾವ. ನಮ್ದು ಮೃದು ಸ್ವಭಾವ ಅಲ್ಲ, ನಮ್ದು ಪ್ರಭು ಹೇಳ್ತಾರೆ ಯಾಕೆ ನಮ್ಗೆ ಕೃಷ್ಣನ ಮೇಲೆ ಈ ಭಕ್ತಿ ಬರುವುದಿಲ್ಲ? ಯಾಕಂದ್ರೆ ನಮ್ದು ಕಲ್ಲಿನಂತ ಒಳಗೆ ಈ ಹೃದಯ ಕಲ್ಲಿನ ತರ ಉಂಟು. ಮೃದು ಸ್ವಭಾವ ಅಲ್ಲ. ಮೃದು ಸ್ವಭಾವ ಇದ್ರೆ ನಾವು ಆಟೋಮೆಟಿಕ್ ಕೃಷ್ಣನಿಗೆ ನಾವು ಸೇವೆ ಮಾಡ್ತೇವೆ. ನಾವು ಯಾಕೆ ಸೇವೆ ಮಾಡುದಿಲ್ಲ ಅಂದ್ರೆ ನಮ್ದು ಗಟ್ಟಿ ಉಂಟು, ಕಲ್ಲಿನ ತರ ಉಂಟು, ಬಂಡೆ ಕಲ್ಲು ತರ ಉಂಟು ಒಳಗೆ ಹೃದಯ. ಅದು ಮೃದು ಸ್ವಭಾವ ಅಲ್ಲ. ನಮ್ರತೆ ಇಲ್ಲ ನಮ್ಮ ಹತ್ರ. ನಮ್ರತೆ ಅಂದ್ರೆ ನಮ್ಗೆ ಯಾರಾದ್ರೂ ಎಂತಾದ್ರು ಮಾಡಿದ್ರೆ ನಾವು ತುಂಬಾ ನಮ್ರತೆಯಲ್ಲಿ ಇರ್ಬೇಕು. ಇಲ್ಲ, ನಮ್ಗೆ ಇಮಿಡಿಯೇಟ್ ಸಿಟ್ಟು ಬರ್ತದೆ. ನಮ್ರತೆ ಅನ್ನೋದು ಇಲ್ಲ. ದೃಢ ಸಂಕಲ್ಪ ಅಂದ್ರೆ ಎಸ್, ನಾನು ಕೃಷ್ಣ ಪ್ರಜ್ಞೆಯನ್ನು ಸೀರಿಯಸ್ ಆಗಿ ತಗೊಳ್ತೇನೆ. ಯಾರಾದ್ರೂ ಇದ್ದೀರಾ ಇದರಲ್ಲಿ ದೃಢ ಸಂಕಲ್ಪ ಮಾಡಿರುವರು? ಎಸ್. ಈಗ ನಿಮ್ಮಲ್ಲಿ ಪ್ರಶ್ನೆ ಕೇಳುವ. ನಾನು ಒಂದು ನಿಮಿಷ. ಎಸ್, ಹರೇ ಕೃಷ್ಣ. ಯಾರಾದ್ರೂ ಇಲ್ಲಿ ದೃಢ ಸಂಕಲ್ಪ, ನಾನು ಕೃಷ್ಣ ಪ್ರಜ್ಞೆಯಲ್ಲಿ ಸೀರಿಯಸ್ ಆಗ್ತೇನೆ ಅನ್ನೋದು ಯಾರಾದ್ರೂ ಉಂಟಾ? ಎಸ್, ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡಿದ್ದೇನೆ. ಎಸ್, ಹೇಳ್ಬೋದು. ಯಾರಾದ್ರೂ ಇದ್ದೀರಾ? ಹರೇ ಕೃಷ್ಣ ಗುರುಜಿ. ಹೌದು, ಸೀರಿಯಸ್. ಓಕೆ. ಬೇರೆ ಯಾರು ಸೀರಿಯಸ್ ಕ್ಯಾಂಡಿಡೇಟ್? ಎಸ್, ರೋಹಿಣಿ ದೇಶಪಾಂಡೆ. ನಾನು ಪ್ರಭುಜಿ ಟ್ರೈ ಮಾಡ್ತಾ ಇದ್ದೀನಿ. ಓಕೆ. ಎಸ್, ಬೇರೆ ಯಾರು ಇದ್ದೀರಿ ಸೀರಿಯಸ್? ನಾನು ಕೃಷ್ಣ ಪ್ರಭುಜಿ, ನಾನು ಹೇಳುದಲ್ಲ, ಆದ್ರೆ ಎಷ್ಟು ಸೀರಿಯಸ್ ಇದೆ ಅಂದ್ರೆ ನಾನು ನಿಮ್ಮ ಟೆಂಪಲ್ಗೆ ಧರ್ಮಾಧಿಕಾರಿ ಆಗ್ಲಿಕ್ಕೆ ಹೇಳಿ ವರ್ಕೌಟ್ ಮಾಡ್ತಾ ಇದ್ದೀನಿ. ವೆರಿ ಗುಡ್. ಹರಿಬೋಲ್. ಸ್ವಲ್ಪ ದಿನ ಆಗುತ್ತದೆ, ಅದಕ್ಕೆ ನಾನೇನು. ಎಸ್, ಬೇರೆ ಯಾರು?
ದೃಢ ಎಸ್ ನಾನು ಕೃಷ್ಣ ಪ್ರಜ್ಞೆಯಲ್ಲಿ ಸೀರಿಯಸ್ ಪ್ರಭುಜಿ ಆಗಿ 16 ರೌಂಡ್ಸ್ ಡೈಲಿ ಚಾಂಟಿಂಗ್ ಮಾಡ್ತೀನಿ ಅಂತ ದೃಢ ಸಂಕಲ್ಪ ಪ್ರಭುಜಿ ನಂದು. ಎಸ್ ಬೇರೆ ಯಾವ್ದು ಎಸ್ ನೋಡಿ ಇದು ದೃಢ ಸಂಕಲ್ಪ ಎಸ್ ಯಾರಾದ್ರೂ ಇದ್ದೀರಾ ಸೀರಿಯಸ್? ಪ್ರಭುಜಿ ನಿಮ್ದು ಭಗವದ್ಗೀತೆ ಕ್ಲಾಸು 16 ರೌಂಡ್ ಜಪ ಮತ್ತೆ ಭಾಗವತಂ ಕ್ಲಾಸ್ ಆನ್ಲೈನ್ ಬರಕ್ ಆಗ್ತಾ ಇಲ್ಲ, ಬಟ್ ನಿಮ್ದು ಯೂಟ್ಯೂಬ್ ರೆಕಾರ್ಡಿಂಗ್ ನೋಡ್ತಾ ಇದ್ದೀನಿ ನಾನು ಒಂದ್ ಚಾಪ್ಟರ್. ಬೇರೆ ಯಾವ್ದು ಸೀರಿಯಸ್? ಎಸ್ ನಾನು ಕೃಷ್ಣ ಪ್ರಜ್ಞೆಯಲ್ಲಿ ಸೀರಿಯಸ್ ಆಗ್ಬೇಕಂತ ಯಾರಾದ್ರೂ ಇದ್ದೀರಾ? ಸೀರಿಯಸ್ ಆಗಿ ಇದ್ದದ್ರಿಂದ ಹಾ ಹಾ ಸೀರಿಯಸ್ ಆಗಿ ಇದ್ದದ್ರಿಂದ ಹಾ. ಭಗವದ್ಗೀತೆ ಕ್ಲಾಸು ಮತ್ತೆ ಅದು ಭಗವದ್ಗೀತೆ ಕ್ಲಾಸು ಭಾಗವತ ಕ್ಲಾಸು 16 ರೌಂಡ್ ಜಪ ಇದೆಲ್ಲ ಮಾಡ್ಲಿಕ್ಕೆ ಮಾಡೋದು. ಎಸ್ ಓಕೆ ವೆರಿ ಗುಡ್ ಎಸ್ ನಾವು ಸೀರಿಯಸ್ ಇದೀವಿ ಗುರುಜಿ. ಸೀರಿಯಸ್ ಇದ್ದೀರಲ್ಲ ಓಕೆ ಎಸ್ ಎಸ್ ನೋಡಿ ಓಕೆ ಎಸ್ ಇಷ್ಟೇ ಬೇಕಿದ್ದದು ಎಸ್ ಓಕೆ. ಹಾಗಾಗಿ ದೃಢ ಸಂಕಲ್ಪ ಎಸ್ ನಾನು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದೆ ಬರ್ತೇನೆ, ಈ ಲೈಫಲ್ಲಿ ನಾನು ಕೃಷ್ಣನನ್ನು ಮುಖತಃ ನೋಡ್ತೇನೆ, ಇದು ದೃಢ ಸಂಕಲ್ಪ. ಇದಕ್ಕೆ ನಾನು ಸ್ವಲ್ಪ ತಪಸ್ಸು ಮಾಡ್ಲಿಕ್ಕೆ ಸಿದ್ಧನಿದ್ದೇನೆ, 2 ಗಂಟೆ ನಾವು ಜಪ ಮಾಡ್ಲಿಕ್ಕೆ ಸಿದ್ಧನಿದ್ದೇನೆ. 2 ಪ್ರಭಾತ ಹೇಳ್ತಾರೆ 2 ಗಂಟೆ ಜಪ ಮಾಡಿ 4 ವಿಷಯ. ಯಾವ್ದ್ರಲ್ಲಿ 4 ವಿಷಯ? ಅನೈತಿಕ ಸ್ತ್ರೀ ಅಂದ್ರೆ ಹೆಂಡತಿ ಅಲ್ಲದೆ ಉಳಿದವರಿಗೆ ಸಂಬಂಧ, ಇದನ್ನು ಬಿಡ್ಬೇಕು. ಮತ್ತೆ ಈ ಮದ್ಯಪಾನ ಇದನ್ನು ಬಿಡ್ಬೇಕು, ಮತ್ತೆ ಜೂಜು ಇದನ್ನು ಬಿಡ್ಬೇಕು, ಮತ್ತೆ ಮಾಂಸಾರಿ. ಈ 4 ಬಿಟ್ಟು ಯಾರು 16 ಸುತ್ತು ಮಾಡ್ತಾರೆ, ಪ್ರಭುಪಾದ ಹೇಳಿದ್ದಾರೆ ಆ ಗೋಲೋಕದು ಇನ್ನಿನ ಬಾಗಿಲುದು ಕೀ ನನ್ನ ಹತ್ರ ಉಂಟು, ಚಾವಿ. ಈಗ ನಮ್ಮ ಓಲ್ಡ್ ಮನೆಯಲ್ಲೆಲ್ಲ ಎದುರು ಒಂದು ಬಾಗಿಲು ಇರ್ತದೆ, ಹಿಂದೆ ಒಂದು ಬಾಗಿಲು ಇರ್ತದೆ. ನಾವು ತುಳುವಲ್ಲಿ ಅದಕ್ಕೆ ಕುರು ಬಾಗಿಲು ಅಂತ ಹೇಳ್ತೇವೆ, ಕುರು ಬಾಗಿಲು, ಹಿಂದೆದ ಬಾಗಿಲು. ಹಾಗಾಗಿ ಆ ಕೀ ಚಾವಿ ನನ್ನ ಹತ್ರ ಉಂಟು ಅಂತ ಪ್ರಭುಪಾದ ಹೇಳಿದ್ದಾರೆ. ನಿಮ್ಮನ್ನು ಅಲ್ಲಿ ಕೊಂಡೋಗುವ ಜವಾಬ್ದಾರಿ ನಂದು. ಹಾಗಾಗಿ ಇದು ದೃಢ ಸಂಕಲ್ಪ. ಎಸ್ ಪ್ರಭುಪಾದ ಹೇಳಿದ್ದಾರೆ ಗೋಲೋಕಕ್ಕೆ ನಾವು 16 ಸುತ್ತು ಮಾಡಿದ್ರೆ ನಮಗೆ ಎಂಟ್ರಿ ಸಿಗ್ತದೆ. ಎಸ್ ನಾನು ಮಾಡ್ತೇನೆ. ಎಸ್ ಇದು ದೃಢ ಸಂಕಲ್ಪ. ತೇಜಸ್ಸು ಅಂದ್ರೆ ನಾವು ಭಕ್ತಿಯಲ್ಲಿ ಮುಂದೆ ಹೋದಾಗೆ ನಮ್ಮಲ್ಲಿ ತೇಜಸ್ ಬರ್ತದೆ. ಕ್ಷಮೆ ನೋಡಿ, ಯಾರಾದ್ರೂ ನಮ್ಗೆ ಎಂತಾದ್ರು ಹೇಳಿದ್ರೆ, ನಾನು ಮೊನ್ನೆ ಒಬ್ಬರು ಪರಿಚಯದವರು ಸಿಕ್ಕಿದ್ರು, ಅವರಿಗೆ ಒಬ್ಬ 50 ಲಕ್ಷ ಮೋಸ ಮಾಡಿದಂತೆ. ಮತ್ತೆ ನನಗೆ ಸಿಕ್ಕಿದ್ರು. ನಾನು ಹೇಳಿದೆ ನೋಡಿ, ನಾವು ಕೃಷ್ಣನಿಗೆ ಕೊಡೋದಿದ್ರೆ ಈ ರೀತಿ ಮೋಸ ಎಲ್ಲ ಆಗ್ತದೆ, ಅಂದ್ರೆ ಅದನ್ನು ಹೇಳಿಲ್ಲ ಅವರಿಗೆ, ಯಾಕೆ ಬೇಜಾರಾಗ್ಬೋದು ಅಂತ. ಮೋಸ ಮಾಡಿದ ಅಂತ ಹೇಳಿದೆ. ಹಾಗಾಗಿ ಹೌದಾ, ಅದಕ್ಕೆ ನೀವು ಟೆನ್ಷನ್ ಮಾಡ್ಬೇಕು, ಕೃಷ್ಣ ಭಜನೆ ತಗೊಳ್ಳಿ ಅಂತ ಹೇಳಿದೆ. ಅಲ್ಲ, ಅವ ನನಗೆ ಇದು ಮಾಡಿದಾನಲ್ಲ, ಅವ ಮಣ್ಣು ಕಚ್ಚಿ ಹೋಗ್ತಾನೆ, ಶಾಪ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಆದ್ರೆ ನಾವು ಕ್ಷಮಿಸ್ಬೇಕಂತೆ. ನೋಡಿ, ಇದು ಹಣ ನಮ್ದಲ್ಲ. ಫಸ್ಟ್ ಆಫ್ ಆಲ್ ನಾವು ಎಂತಾಗ್ತದೆ ಅಂದ್ರೆ ಕೃಷ್ಣನಿಗೆ ಕೊಡಿದ್ರೆ ಈ ರೀತಿ ಬೇರೆ ರೀತಿಯಲ್ಲಿ ನೋಡಿ. ಇದಕ್ಕೊಂದು ಸಣ್ಣ ಉದಾಹರಣೆ. ಒಬ್ಬ ಭಕ್ತರು, ಹೆಸರು ಹೇಳುದಿಲ್ಲ, ಒಬ್ಬ ಭಕ್ತರು ಎಂತ ಆಯ್ತಂದ್ರೆ, ಲಾಸ್ಟ್ ಟೈಮ್ ಒಂದು ಕಡೆಯಲ್ಲಿ ಈ ಟೆಂಪಲ್ ಕನ್ಸ್ಟ್ರಕ್ಷನ್ ಅಂತ ಒಂದು ಟೆಂಪಲ್ ಡಿವೋಟಿ ಅವ್ರ ಹತ್ರ ಹಣ ಕೇಳಿದ್ರು. ಅವ್ರು ತುಂಬಾ ಹಣ ಇತ್ತು. ಹಣ ಅಂದ್ರೆ ಒಂದು ಟೆಂಪಲ್ ಕಟ್ಟುವಷ್ಟು ಹಣ ಇತ್ತು. ಭಕ್ತರು ಮುಂದೆ ಬಂದು ಕೊಡ್ಲಿಲ್ಲ. ಎಂತ ಆಯ್ತು ಅಂದ್ರೆ ಇಮಿಡಿಯೇಟ್ ಅವರಿಗೆ ಅದೇ ಸಮಯದಲ್ಲಿ ಅವರೇನು ಭಕ್ತರು ಅವರಿಗೆ ಶಾಪ ಇಡ್ಲಿಲ್ಲ, ಆದ್ರೆ ಅವರಿಗೆ ಒಂದು ರೋಗ ಬಂತು. ಆ ರೋಗದಲ್ಲಿ ಅವರಿಗೆ ಈ 30-40 ಲಕ್ಷ ಹಾಸ್ಪಿಟಲ್ ಖರ್ಚಾಯಿತು. ಹಾಗಾಗಿ ನೋಡಿ, ನಾವು ಅಂದ್ರೆ ಈ ಭಕ್ತರು ಏನು ಶಾಪ ಇರಲಿಲ್ಲ, ಅದು ಕೃಷ್ಣನ ಪ್ಲಾನ್. ಎಂತಂದ್ರೆ ಒಂದು ರೀತಿಯಲ್ಲಿ ನಾವು ಕೊಡೋದಿದ್ರೆ ಇನ್ನೊಂದು ರೀತಿಯಲ್ಲಿ ಹಣ ಹೋಗ್ತದೆ. ಯಾಕಂದ್ರೆ ಹಣವನ್ನು ನಾವು ನಿಲ್ಲಿಸ್ಲಿಕ್ಕೆ, ಅದು ಪ್ರಭುಪಾದ ಹೇಳ್ತಾರೆ ಲಕ್ಷ್ಮಿ ಚಂಚಲೆ, ಖಾಲಿ ಲಕ್ಷ್ಮಿ ಇರುವುದಿಲ್ಲ ಅಂತೆ. ಲಕ್ಷ್ಮಿ ನಾರಾಯಣ ಒಟ್ಟಿಗೆ ಇರುವಂತದ್ದು. ಹಾಗಾಗಿ ನಾರಾಯಣ ಅಂದ್ರೆ ಕೃಷ್ಣ, ಲಕ್ಷ್ಮಿ ಅಂದ್ರೆ ರಾಧಾರಾಣಿ. ಹಾಗಾಗಿ ಎಲ್ಲಿ ಕೃಷ್ಣ ಇರ್ತಾನೆ ಅಲ್ಲಿ ಲಕ್ಷ್ಮಿ ಇರ್ತಾರೆ. ಹಾಗಾಗಿ ನಾವು ಕೃಷ್ಣನಿಗೆ ಕೊಡದಿದ್ರೆ ಈ ರೀತಿ ಒಂದಲ್ಲ ಒಂದು ರೀತಿ ಆಗ್ತದೆ. ಹಾಗಾಗಿ ಎಸ್ ನಾನು ಈ ಕ್ಷಮೆಗೆ ಬಗ್ಗೆ, ಹಾಗಾಗಿ ಅವರು ಹಲ್ಲನ್ನು ಕಚ್ಚಿ ಅವನಿಗೆ ಶಾಪ ಇಡ್ತಾ ಇದ್ದಾರೆ, ಅವ ಮಣ್ಣು ಕಚ್ಚಿ ಹೋಗ್ತಿದ್ದಾನೆ, ಅವು ಗ್ಯಾರಂಟಿ ಬರ್ಕತ್ ಆಗುದಿಲ್ಲ, ಅವನ ಫ್ಯಾಮಿಲಿ ನಡೆಸಂತಾನ, ಈ ರೀತಿ ಎಲ್ಲ ಹೇಳಿದ್ರು. ಯಾಕಂದ್ರೆ ಅವ್ರಿಗೆ ಕ್ಷಮೆ ಅನ್ನೋದಿಲ್ಲ. ಹಾಗಾಗಿ ಪ್ರಭುಪಾದ ಹೇಳ್ತಾರೆ ಆ ಕ್ಷಮೆ ಕ್ವಾಲಿಟಿ ಇರಬೇಕು. ನಾವು ಇನ್ನೊಬ್ಬರನ್ನು ಕ್ಷಮಿಸ್ಬೇಕಂತ. ಎಂದಾದ್ರೆ ಶುದ್ಧ ಭಕ್ತಿ ಅಂತ ಹೇಳಿಸಂದ್ರೆ, ನನಗೆ ಕೃಷ್ಣ ಸಣ್ಣದಾಗಿ ಮಾಡಿದ, ಜಾಸ್ತಿ ಆಗ್ಬೇಕಿತ್ತು, ನನಗೆ ಸಣ್ಣದಾಗಿ ಇದಾಯ್ತು. ಹಾಗಾಗಿ ಆ ರೀತಿ ನಾವು ಯೋಚನೆ ಮಾಡಿದ್ರೆ ನಾವು ಇನ್ನೊಬ್ಬರನ್ನು ಕ್ಷಮಿಸ್ತೇವೆ. ಇಲ್ಲ ನಾವು ಎಂತ ಮಾಡಿದ್ರೆ ಶಾಪ ಇಡ್ತೇವೆ ಇನ್ನೊಬ್ಬರಿಗೆ. ಸ್ಥೈರ್ಯ, ಶುಚಿತ್ವ ಮತ್ತು ಅಸೂಯೆಯಿಂದಲೂ. ನೋಡಿ, ಅಸೂಯೆ ಇದು ತುಂಬಾ ಡೇಂಜರಸ್. ಇಡೀ ಕುರುಕ್ಷೇತ್ರ ಯುದ್ಧ ಆದದ್ದು ಧೃತರಾಷ್ಟ್ರನ ಅಸೂಯೆಯಿಂದ. ಪಾಂಡವರು ನನ್ನ ಮಕ್ಕಳಲ್ಲ, ಈ ಅಸೂಯೆ. ಹಾಗೆ ನಮ್ಗೂ ಕೂಡ ಹಾಗೆ ನಾವು ಯಾವಾಗಲೂ ನೋಡಿ, ಇದಕ್ಕೆ ನಾನು ಒಂದು ರಿಲೇಟಿವ್ ಒಂದು ಕಥೆ ಹೇಳ್ತೇನೆ. ಎಂತ ಆಯ್ತಂದ್ರೆ, ಪ್ರಭುಪಾದ್ ಬಾಂಬೆಯಲ್ಲಿ
ಒಂದು ದೊಡ್ಡ ಪಂಡಾಲ್ ಪ್ರೋಗ್ರಾಮ್ ಮಾಡಿದ್ರು, ಎಲ್ಲ ಭಕ್ತರನ್ನು ಕರ್ಕೊಂಡು ಬಂದಿದ್ರು ಅಮೆರಿಕದಿಂದ. ಮತ್ತೆ ಅಲ್ಲಿ ಒಬ್ಬ ಭಾರತೀಯ ಇದ್ದು ಹೇಳಿದ, ಅವ ಎದ್ದು ನಿಂತು ಜೋರಾಗಿ ಪ್ರಭುಪಾದಿಗೆ ಮಾತಾಡಿದ, ಏ ಸ್ವಾಮೀಜಿ, ನೀವು ಯಾಕೆ ಹಣವನ್ನು ವೇಸ್ಟ್ ಮಾಡ್ತಿದ್ದೀರಿ? ಅಂದ್ರೆ ಭಾರತದಲ್ಲಿ ತುಂಬಾ ಮಂದಿ ಇದ್ದಾರೆ, ಅವ್ರೆಂತ ಅಂದ್ರೆ ದೇವಸ್ಥಾನ ಕಟ್ಟುವುದಿಲ್ಲ, ಹಣ ವೇಸ್ಟ್ ಅಂತ. ಅವನು ಇಂದ್ರಿಯ ಸುಖ ಮಾಡ್ಬೋದು, ಅವ 10 ಕೋಟಿದು ಮನೆ ಮಾಡಿ ಆರಾಮ್ಸೆ ಇರ್ಬೋದು, ಆದ್ರೆ ದೇವಸ್ಥಾನಕ್ಕೆ ಒಂದು 2 ಕೋಟಿ ಖರ್ಚು ಮಾಡುವಾಗ ಅವನಿಗೆ ಒಳಗೆ ಇದಾಗ್ತದೆ ಅಂತ, ಅಂದ್ರೆ ಅವನಿಗೆ ಸುಮ್ಮನೆ ಇರ್ಲಿಕ್ಕೆ ಆಗುದಿಲ್ಲ, ವೇಸ್ಟ್. ಹಾಗಾಗಿ ಪ್ರಭುಪಾದ ಹೇಳಿದ್ರು, ಸ್ವಾಮೀಜಿ ನೀವು ಹಣವನ್ನು ವೇಸ್ಟ್ ಮಾಡ್ತಿದ್ದೀರಿ. ಪ್ರಭುಪಾದ ಹೇಳಿದ್ರು, ಯಾಕೆ ವೇಸ್ಟ್? ಭಾರತದಲ್ಲಿ 1000 ಗಟ್ಟಲೆ ದೇವಸ್ಥಾನ ಉಂಟು, ಅದನ್ನು ರಿನೋವೇಷನ್ ಮಾಡಿ, ಯಾಕೆ ನೀವು ಹೊಸ ದೇವಸ್ಥಾನ ಕಟ್ಟುವಂಥದ್ದು? ಪ್ರಭುಪಾದಿಗೆ ನೋಡಿದ್ರು ಪ್ರಭುಪಾದ ನೋಡಿ, ಅವನ ಒಟ್ಟಿಗೆ ಅವನ ಹೆಂಡತಿ ಮತ್ತೆ 2 ಮಕ್ಕಳಿದ್ರು. ಪ್ರಭುಪಾದ ಹೇಳಿದ್ರು, ಅದು ಯಾರು ನನ್ನ ಹತ್ತಿರ ಇರುವಂತದ್ದು? ಅದು ನನ್ನ ಹೆಂಡತಿ. ಇಲ್ಲಿ ತುಂಬಾ ಅಲ್ಲಿ ಎಲ್ಲ ಭಿಕ್ಷುಕರು ತುಂಬಾ ಇದ್ರು, ಅಂದ್ರೆ ಹೆಂಗಸರು ಕೂಡ. ಇದರದ್ದು ಯಾರಾದ್ರೂ ನಿನ್ನೆ ಹೆಂಡತಿ ಮಾಡ್ಬೋದಲ್ಲ? ಇಲ್ಲ, ಅದು ಬೇರೆ ಭಿಕ್ಷುಕರು, ಇದು ನನ್ನ ಹೆಂಡತಿ. ಮತ್ತೆ ಅವನ 2 ಮಕ್ಕಳಿದ್ರು ಅಲ್ಲಿ. ಅದು ಯಾರು ಮಕ್ಕಳು? ಯಾರು? ಅದು ನನ್ನ ಮಕ್ಕಳು. ಅಲ್ಲಿ ಭಿಕ್ಷುಕರು ಒಂದು ಸಾಧಾರಣ 30 ಸಣ್ಣ ಮಕ್ಕಳಿದ್ರು. ಇದು ಯಾರನ್ನು ನಿಂಗೆ ಸಾಕ್ಲಿಕ್ಕೆ ಆಗುದಿಲ್ಲ, ಯಾಕೆ ನೀನು ನಿನ್ನ ಮಕ್ಕಳನ್ನು ಸಾಕುವಂಥದ್ದು? ಇಲ್ಲ, ಅವ್ರು ಭಿಕ್ಷುಕರು, ಅವ್ರು ನನ್ನ ಮಕ್ಕಳಲ್ಲ, ಇದು ನನ್ನ ಹೆಂಡತಿಯ ಗರ್ಭದಿಂದ ಬಂದದ್ದು, ಇದು ನನ್ನ ಮಕ್ಕಳು. ಪ್ರಭುಪಾದ ಹೇಳಿದ್ರು, ನಿನ್ಗೆ ನಿನ್ನ ಹೆಂಡತಿ ನಿನ್ನ ಮಕ್ಕಳು, ಅದೇ ರೀತಿ ನಮ್ಗೆ ನಮ್ಮದೇ ದೇವಸ್ಥಾನ ಬೇಕು, ನಮ್ಮ ರೀತಿಯಲ್ಲಿ ನಮ್ಗೆ ಪೂಜೆ ಮಾಡ್ಲಿಕ್ಕೆ ಬೇಕು. ಹಾಗೆ ನೋಡಿ, ಜನರು ಯಾಕೆ ಈ ರೀತಿ ಹೇಳುವಂಥದ್ದು? ಯಾಕಂದ್ರೆ ಅಸೂಯೆ. ಅವನ ಇಂದ್ರಿಯ ಸುಖಕ್ಕೆ ಅವನು ಬೇಕಾದ್ರೆ 10 ಕೋಟಿದ್ದು ಮನೆ ಕಟ್ತಾನೆ, ದೊಡ್ಡದು. ಆದ್ರೆ ಕೃಷ್ಣನಿಗೆ ನಾವು ಒಂದು 2 ಕೋಟಿದ್ದು ದೇವಸ್ಥಾನ ಕಟ್ಟುವಾಗ ಅವನಿಗೆ ಇದಾಗುದು ಎಂತ ಹೇಳುದು, ಅಸೂಯೆ ಒಳಗಿಂದ ಕುದೀತದೆ, ತಡಿಲಿಕ್ಕೆ ಆಗುದಿಲ್ಲ ಅವನಿಗೆ. ಅಂದ್ರೆ ರಕ್ತ ಎಲ್ಲ ಬಾಯ್ಲ್ ಆಗ್ತದೆ. ಯಾಕೆ ದೇವಸ್ಥಾನ? ಹಣ ವೇಸ್ಟ್. ಹಾಗಾಗಿ ಇದು ಅಸೂಯೆಯಿಂದ ದಯವಿಟ್ಟು ಇದು ಅಸೂಯೆ. ಪ್ರಭುಪಾದ ಹೇಳ್ತಾರೆ 1 + 1 = 2, ಅದು 3 ಆಗುದಿಲ್ಲ. ಯಾಕಂದ್ರೆ ಜನರು ಹೇಳ್ತಾರೆ ಅಸೂಯೆ ಅಲ್ಲ ಅಂತ, ಅದು ಅಸೂಯೆ, ಕೃಷ್ಣನ ಮೇಲೆ ಅಸೂಯೆ ಇಲ್ಲದ್ರೆ ಅವರು ಎದುರು ಬಂದು ಕೊಡ್ತಾರೆ. ಅಸೂಯೆದ ಕಾರಣ ನೀವು ದೇವಸ್ಥಾನ ಕಟ್ಟಬೇಡಿ, ನೀವು ಅದು ಮಾಡಬೇಡಿ, ಕೃಷ್ಣನಿಗೆ ಇದು ಮಾಡಬೇಡಿ. ಅವನ ಇಂದ್ರಿಯ ಸುಖಕ್ಕೆ ಎಂತ ಬೇಕಿದ್ದು ಮಾಡ್ತಾನೆ. ಹಾಗಾಗಿ ಇದು ಅಸೂಯೆ. ಗೌರವಕ್ಕೆ ಆಸೆ ಪಡುವುದರಿಂದ ಮುಕ್ತವಾಗಿ ಇದು ದಿವ್ಯ ಗುಣವು ದೈವಿ ಸ್ವಭಾವ ಇರುವ ಪುಣ್ಯೇಶ್ವರಲ್ಲಿ ಇರುತ್ತದೆ. ಇದೆಲ್ಲ ದೈವಿ ಗುಣಗಳು. ನೋಡಿ, ಇದನ್ನು ನಾವು ಈಗ ಕರೆಕ್ಟ್ ಆಗಿ ಇವತ್ತು ಸ್ವಲ್ಪ ಓದಿ ಇದನ್ನು ಅನಲೈಸ್ ಮಾಡಿ, ನಿಮ್ಮಲ್ಲಿ ಈ ಗುಣಗಳು ಉಂಟಾ ಅಂತ. ಅಂದ್ರೆ ನನ್ಗೆ ಹೇಳೋದು ಬೇಡ, ನೀವೇ ನಿಮ್ಮ ಇದನ್ನು ಮಾಡಿ, ಸೆಲ್ಫ್ ಅನಲೈಸ್. ಅಂದ್ರೆ ನೀವು ನೋಡಿ, ಈ ರೀತಿ ನಾವು ಮಾಡೋದ್ರಿಂದ ನಾವು ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗ್ಲಿಕ್ಕೆ ಆಗ್ತದೆ. ದಂಭೋದರ್ಪ ಅಭಿಮಾನಶ್ಚ ಕ್ರೋಧ ಪಾರುಷಮೇವ ಚ ಅಜ್ಞಾನಂ ಚ ಅಭಿಜಾತಸ್ಯ ಪಾರ್ಥ ಸಂಪದಂ ಆಸುರಿಂ. ಪಾರ್ಥನ ಜಂಬ, ದರ್ಪ, ಅಭಿಮಾನ, ಕ್ರೋಧ, ಗೌರ್ಯ ಮತ್ತು ಅಜ್ಞಾನ ಈ ಗುಣಗಳು ರಾಕ್ಷಸ ಸ್ವಭಾವಕ್ಕೆ ಸೇರಿದವು. ದೈವಿ ಸಂಪದ್ ವಿಮೋಕ್ಷಾಯ ನಿಬಂಧಾಯ ಸುರಿಮತ ಮಾಸು ಚ ಸಂಪದಂ ದೈವಿಂ ಅಭಿಜಾತೋ ಅಸಿ ಪಾಂಡವ. ದೈವಿ ಗುಣಗಳು ಮುಕ್ತಿಗೆ ಸಾಧನವಾಗುತ್ತದೆ, ಆಸುರಿ ಗುಣಗಳು ಬಂಧನಕ್ಕೆ ಸಾಧನವಾಗುತ್ತದೆ. ಪಾಂಡುಪುತ್ರನಾದ ಅರ್ಜುನನೇ ಶೋಕಿಸಬೇಡ, ಏಕೆಂದರೆ ನೀನು ದೈವಿ ಸಂಪತ್ತು ನೋಡಿ ಹುಟ್ಟಿದೆ. ತುಂಬಾ ಮಂದಿ, ಈಗ ನಂದು 10ನೇ ಬ್ಯಾಚ್, ನಾನು ಜೂನಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ ಕ್ಲಾಸ್ ಮಾಡ್ಲಿಕ್ಕೆ. ತುಂಬಾ ಮಂದಿ ನನಗೆ ಇನಿಷಿಯಲ್ ಫಸ್ಟ್ 2 days ಅಂದ್ರೆ ಈಗ ನೋಡಿ 80 ಮಂದಿ ಇದ್ದಾರೆ. ಫಸ್ಟ್ ಡೇ 300 ಮಂದಿ ಇದ್ರು. ಮತ್ತೆ ಜನರೆಲ್ಲ ಬಿಡ್ತಾ ಬರ್ತಾರೆ, ಯಾಕಂದ್ರೆ ಅವರಿಗೆ ಈ ಕೃಷ್ಣನ ಬಗ್ಗೆ ಹೊಗಳುವುದೆಲ್ಲ ಅವ್ರಿಗೆ ಆಗುದಿಲ್ಲ, ಅವ್ರು ಬೇರೆ ರೀತಿಯಲ್ಲಿ ಒಂದು ಕ್ಯಾಲ್ಕುಲೇಷನ್ ಇರ್ತಾರೆ. ಹಾಗಾಗಿ ತುಂಬಾ ಮಂದಿ ಮೊದಲ 2 ದಿವಸ ನಮಗೆ ಮೆಸೇಜ್ ಎಲ್ಲ ಆಗ್ತಾರೆ, ನೀವು ಯಾಕೆ ಅರ್ಜುನನ್ನು ಹೊಗಳ್ತಿದ್ದೀರಿ? ದುರ್ಯೋಧನ ಒಳ್ಳೆಯವ, ಈ ಕೌರವರು ಒಳ್ಳೆಯವರು, ನಿಮ್ದು ಸರಿ ಇಲ್ಲ ಕ್ಲಾಸ್, ನಿಮ್ಮ ಕ್ಲಾಸ್ಗೆ ನಾನು ಬರುವುದಿಲ್ಲ. ಈ ರೀತಿ ನನಗೆ ಮೆಸೇಜ್ ಕೂಡ ಹಾಕಿದ್ದಾರೆ ತುಂಬಾ ಮಂದಿ. ಆದ್ರೆ ನಾವು ಅದಕ್ಕೆ ಪ್ಯಾನಿಕ್ ಆಗ್ಲಿಕ್ಕಿಲ್ಲ. ಯಾಕೆ ನೋಡಿ, ಇಲ್ಲಿ ಕೃಷ್ಣ ಹೇಳುವಂಥದ್ದು, ಕೃಷ್ಣ ಸರ್ಟಿಫಿಕೇಟ್ ಕೊಟ್ಟಿದ್ದಾನೆ ಅರ್ಜುನ ಅಂತ. ಅಂದ್ರೆ ಪಾಂಡುಪುತ್ರನಾದ ಅರ್ಜುನನ್ನು ಶೋಕಿಸಬೇಡ, ಏಕೆಂದ್ರೆ ನೀನು ದೈವಿ ಸಂಪತ್ತಿನಲ್ಲಿ ಹುಟ್ಟಿದೀಯ. ಅರ್ಜುನ ದೈವಿ ಸಂಪತ್ತು ಕೃಷ್ಣ ಹೇಳಿದ್ದಾನೆ. ಮತ್ತೆ ಇವರೆಲ್ಲ ಎಂತ ಹೆಚ್ಚಿನವರು? ಕರ್ಣ ಗ್ರೇಟ್, ದುರ್ಯೋಧನ ಗ್ರೇಟ್, ಕೌರವ ಗ್ರೇಟ್, ಧೃತರಾಷ್ಟ್ರ ಗ್ರೇಟ್. ನೀವು ಅರ್ಜುನನ್ನು ಹೊಗಳುವಂಥದ್ದು, ನಿಮ್ಮ ಕ್ಲಾಸಿಗೆ ನಾವು ಬರುವುದಿಲ್ಲ. ಈ ರೀತಿ ತುಂಬಾ ಮಂದಿ ಹೇಳಿದ್ದಾರೆ. ಯಾಕಂದ್ರೆ ಅವ್ರು ಕೂಡ ಆಸುರಿ ಸ್ವಭಾವದವರು. ಆಸುರಿ ಸ್ವಭಾವದವನಿಗೆ ಇನ್ನೊಬ್ಬ ಆಸುರಿ ಗ್ರೇಟ್ ಅಂತ ಆಗ್ತದೆ. ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಇದೆಲ್ಲ ಉಂಟು. ಆದ್ರೆ ಕೃಷ್ಣ ಹೇಳಿದಾನೆ, ಕೃಷ್ಣ ಸರ್ಟಿಫಿಕೇಟ್ ಕೊಟ್ಟಿದ್ದಾನೆ, ಅರ್ಜುನ ಶೋಕಿಸಬೇಡ, ನೀನು ದೈವಿ ಸಂಪತ್ತು ನೋಡಿ ಹುಟ್ಟಿದ್ದೀಯಾ. ಎಸ್, ನಾವು ಮತ್ತೆ ಯಾರು ದೈವಿ ಸಂಪಾದನೆ ಇದೆ ಅವ್ರನ್ನ ಹೊಗಳ್ತೇವೆ. ನೀವು ಎಂತ ಬೇಕಿದೆ ಹೇಳಿ, ನೀವು ತಲೆಯನ್ನು ಕೆಳಗೆ ಮಾಡಿ ಕಾಲು ಮೇಲೆ ಮಾಡಿ, ನೀವು ಹೇಳ್ತಾ ಇರಿ,
ನಾವು ಅದನ್ನು ಬಿಡುವುದಿಲ್ಲ, ನಾವು ಅರ್ಜುನನ್ನು ಹೊಗಳ್ತೇವೆ, ಯಾಕಂದ್ರೆ ಕೃಷ್ಣ ಹೊಗಳಿದ್ದಾನೆ. ಪ್ರಾರ್ಥನೆ. ಜಗತ್ತಿನಲ್ಲಿ ಸೃಷ್ಟಿಯಾಗಿರುವ 2 ವಿಧಗಳು ಇವೆ, ಒಂದು ದೈವಿ ವರ್ಗ ಮತ್ತು ಇನ್ನೊಂದು ಆಸುರಿ ವರ್ಗ. ದೈವಿ ಗುಣ ಈಗಾಗಲೇ ವಿವರವಾಗಿ ಹೇಳಿದ್ದೇನೆ, ಇನ್ನು ಆಸುರಿ ಗುಣ ಕೇಳು. ಪ್ರವೃತ್ತಿಂ ಚ ನಿವೃತ್ತಿಂ ಚ ಜನ ವಿದುರ್ ಆಸುರ ನಾ ಶೌಚಂ ನಾಪಿ ಚಚಾರೋ ನಾ ಸತ್ಯಂ ತೇಷು ವಿದ್ಯತೆ. ಆಸುರ ಪ್ರಕೃತಿಯವ್ರಿಗೆ ಏನು ಮಾಡಬೇಕು ಏನು ಮಾಡಬೇಕು ಅಂತ ತಿಳಿಯೋದು, ಅವರು ಶುಚಿತ್ವವಿಲ್ಲ, ಸನ್ನತೆ ಇಲ್ಲ, ಸನ್ನಡತೆ ಇಲ್ಲ, ಸತ್ಯವಿಲ್ಲ. ನೋಡಿ ಇಲ್ಲೆಲ್ಲ ಕುಡಿಯುವಂಥದ್ದೆಲ್ಲ ನೋಡಿ. ಯಾರು ಈ ಕುಡಿಯುವ ಗ್ರೂಪ್ ಎಲ್ಲ ಉಂಟು ನೋಡಿ, ಅವ್ರು ಸಂಜೆ 7 ಗಂಟೆ ಕೂತ್ಕೊಳ್ತಾರೆ, ರಾತ್ರಿ 11 ಗಂಟೆ ತನಕ ಮಾತಾಡೋದೆ ಅಂತ ಎಲ್ಲ ಬೇಡ. ಹಾಗಾಗಿ ಮತ್ತೆ ಅಲ್ಲಿ ಅವರನ್ನು ಹೊಗಳುವಂಥದ್ದು, ಇನ್ನೊಬ್ಬರನ್ನು ಹೊಗಳುವಂಥದ್ದು, ಅವನ ಫ್ರೆಂಡನ್ನು ಹೊಗಳುವುದು, ಇವನನ್ನು ಹೊಗಳುವಂಥದ್ದು. ಅಸತ್ಯಂ ಅಪ್ರತಿಷ್ಠಾ ಹಂತೆ ಜಗದಾವ್ ಅನೀಶ್ವರಂ ಅಪರಸ್ಪರ ಸಂಭೂತಾಂ ಕಿಂ ಅನ್ಯತ್ ಕಾಮ ಹೈತುಕಂ. ಈ ಜಗತ್ತು ಅಸತ್ಯ, ಅದಕ್ಕೆ ಆಧಾರವಿಲ್ಲ, ಅದನ್ನು ನಿಯಂತ್ರಿಸ ದೇವರಿಲ್ಲ, ಇದನ್ನೆಲ್ಲ ಹೇಳ್ತಾರೆ ಅವರು. ಕುಡಿತಾ ಇರುವಾಗ ಇದನ್ನೆಲ್ಲ ಹೇಳ್ತಾರೆ ಎಂದು ಅವರು ಹೇಳುವರು. ಇದು ಕಾಮದಿಂದ ಹುಟ್ಟಿದೆ, ಕಾಮ ಅಲ್ಲದೆ ಬೇರೆ ಏನು ಕಾರಣ ಇಲ್ಲ ಎಂದು ಅವರು ಹೇಳ್ತಾರೆ. ಮತ್ತೆ ನಾವು ಒಳ್ಳೆ ಕಾಮ ಮಾಡ್ಬೇಕು ಈ ರೀತಿ ಹೇಳುವಂಥದ್ದು. ಹಾಗೆ ಇದೆಲ್ಲ ಆಸುರಿ ಸ್ವಭಾವದವರು. ಇಂತಹ ನಿರ್ಣಯಗಳನ್ನು ಅನುಸರಿಸುವ ರಾಕ್ಷಸ ಸ್ವಭಾವದ ನಷ್ಟಾತ್ಮರು, ಅವರಿಗೆ ಬುದ್ಧಿ ಇಲ್ಲ, ಅವರು ಜಗತ್ತಿನ ನಾಶಕ್ಕೆ ಕಾರಣವಾಗುವ ಉಗ್ರಕರ್ಮವನ್ನು ಮಾಡ್ತಾರೆ. ನೋಡಿ, ಆಸುರಿ ಸ್ವಭಾವ, ಬುದ್ಧಿ ಇಲ್ಲ. ತೃಪ್ತಿ ಆಗದ ಕಾಮವನ್ನು ಆಶ್ರಯಿಸಿ ಡಮ್ಮ ಮತ್ತು ವನಪ್ರಶ್ನೆಗಳ ಉನ್ಮಾದದಲ್ಲಿ ಮೈಮರೆತು ಆಸುರಿ ಸ್ವಭಾವದ ಮೋಹಕ್ಕೊಳಗಾಗುತ್ತಾರೆ. ಅಶಾಶ್ವತ ವಿಷಯಗಳಿಂದ ಆಕರ್ಷಿತರಾಗಿ ಸದಾ ಅಸೂಚಿ ಕರ್ಮಗಳಿಗೆ ಬದ್ಧರಾಗಿರುತ್ತಾರೆ. ಇಂದ್ರಿಯ ಭೋಗ್ಯ ಮಾನವನಾಗರದ ಮುಖ್ಯ ಅಗತ್ಯ ಎಂದು ಅವರು ನಂಬುತ್ತಾರೆ. ಹೀಗೆ ಬದುಕಿನ ಕೊನೆಯವರೆಗೆ ಅವರದು ಅಳೆಯಲಾಗದ ಆತಂಕ, ಲಕ್ಷಾಂತರ ಬೈಕ್ಗಳ ಬಲೆಯಲ್ಲಿ ಸಿಕ್ಕಿಬಿದ್ದು ಕಾಮಕ್ರೋಧ ತನ್ಮಯರಾಗಿ ಅವರು ಇಂದ್ರಿಯ ತೃಪ್ತಿಗಾಗಿ ಅನ್ಯಾಯವಾದ ರೀತಿಯಲ್ಲಿ ಹಣವನ್ನು ಸಂಗ್ರಹಿಸ್ತಾರೆ. ನನಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ ಈ ಟ್ರೈನಲ್ಲಿ ಮತ್ತೆ ಈ ಬುಕ್ ವಿಷಯದಲ್ಲಿ ಹೋಗುವಾಗ. ತುಂಬಾ ಮಂದಿ ಕೆಲವರೆಲ್ಲ ಎಂತ ಮಾಡೋದಂದ್ರೆ, ಹರೇ ಕೃಷ್ಣದವರೇ, ನಿಮ್ಗೆ ಕೆಲಸ ಇಲ್ಲ, ಸರಿ ನಾವು ಜಾಲಿ ಮಾಡ್ಬೇಕು, ಸರಿ ಕುಡಿಬೇಕು, ಸರಿ ಮಾಂಸ ತಿನ್ಬೇಕು, ಸರಿ ಸೆಕ್ಸ್ ಮಾಡ್ಬೇಕು, ಈ ಲೈಫ್, ಈ ಮನುಷ್ಯ ಲೈಫ್ ಎಕ್ಸ್ಟ್ರೀಮ್ ನಾವು ಎಂಜಾಯ್ ಮಾಡ್ಬೇಕು, ಈ ರೀತಿ ಹೇಳುವವರು ಇದ್ದಾರೆ ತುಂಬಾ ಮಂದಿ. ಯಾಕಂದ್ರೆ ತುಂಬಾ ಎಂತ ಹೇಳೋದು, ಪುಸ್ತಕ ನಾವು ಬೇರೆ ಬೇರೆ ಜನ ಬೇರೆ ಬೇರೆ ಮೆಂಟಾಲಿಟಿ ಬರ್ತಾರೆ, ಈ ರೀತಿ ಹೇಳ್ತಾರೆ. ಹಾಗಾಗಿ ಅದು ಮುಗಿಲಿಕ್ಕಿಲ್ಲ ಅವ್ರದ್ದು. ಎಸ್, ಈಗ ನೋಡಿ, ಈ ಧರ್ಮದ 4 ಗಾಲು, ಈ ಪಿಲ್ಲರ್ಸ್ ಆಫ್ ಧರ್ಮ. ಎಸ್ ನೋಡಿ, ಒಂದು ಈ ತಪಸ್ಸು, ಮತ್ತೆ ಈ ಶುಚಿ, ಮತ್ತೆ ದಯೆ, ಮತ್ತೆ ಸತ್ಯ. ಈಗ ಈ ಸತ್ಯಯುಗದಲ್ಲಿ 4 ಕಾಲು ಕೂಡ ಇತ್ತಂತೆ. ಸತ್ಯಯುಗದಲ್ಲಿ ಯಾವುದು? ಈ ತಪಸ್ಸಿತ್ತು, ಶುಚಿತ್ವ ಇತ್ತು, ಮತ್ತೆ ದಯೆ ಇತ್ತು, ಮತ್ತೆ ಸತ್ಯ ಇತ್ತು. ಮತ್ತೆ ತ್ರೇತಾಯುಗದಲ್ಲಿ 3 ಕಾಲು ಉಳಿಯಿತು, ಈ ತಪಸ್ಸು ಹೋಯಿತು. ಅದಕ್ಕೆ ನೋಡಿ, ಧ್ಯಾನ ಮಾಡುವಂಥದ್ದು ಸತ್ಯಯುಗದಲ್ಲಿ ಅಷ್ಟು ತಪಸ್ಸು ಬೇಕು. 60,000 ವರ್ಷ ವಾಲ್ಮೀಕಿ ಮಹರ್ಷಿ ತಪಸ್ಸು ಮಾಡಿದ್ದಾರೆ. ನಮ್ಗೆ ಈಗ 1-2 ಗಂಟೆ ಜಪ ಮಾಡ್ಲಿಕ್ಕೆ ಆಗುದಿಲ್ಲ, ಹಾಗೆ ನಮ್ಮಲ್ಲಿ ತಪಸ್ಸಿಲ್ಲ. ಹಾಗಾಗಿ ತಪಸ್ಸು ಸತ್ಯಯುಗದಲ್ಲಿ ಇತ್ತು. ಎರಡನೇದು ಶುಚಿತ್ವ. ಶುಚಿತ್ವ ಅಂದ್ರೆ ಯಾಗ ಮಾಡೋದು ತುಂಬಾ ಶುಚಿತ್ವ ಇರಬೇಕು. ಹಾಗಾಗಿ ಇದು ತ್ರೇತಾಯುಗದಲ್ಲಿ ಇತ್ತು. ತ್ರೇತಾಯುಗದಲ್ಲಿ ದಯೆ ಕೂಡ ಇತ್ತು, ಮತ್ತೆ ಸತ್ಯ ಕೂಡ ಇತ್ತು. 3 ಇತ್ತು ಕಾಲು ಧರ್ಮದ. ಮತ್ತೆ ಈ ದ್ವಾಪರ ಯುಗದಲ್ಲಿ 2 ಕಾಲು, ದಯೆ ಮತ್ತೆ ಸತ್ಯ. ಹಾಗಾಗಿ ಪರೀಕ್ಷಿತ್ ಮಹಾರಾಜ ಎಂತ ಆಯ್ತು ಅಂದ್ರೆ, ಒಬ್ಬ ಹಸುವನ್ನು ಸಾಯಿಸ್ಲಿಕ್ಕೆ ಹೋಗುವ ಕಲಿಪುರುಷ ಹೋಗಿ ಅಲ್ಲಿ ನಿಲ್ಲಿಸಿದ. ಹಾಗಾಗಿ ಈಗ ಅಲ್ಲಿ ಸ್ಲಾಟರ್ ಹೌಸ್ ಆಗ್ತಾ ಉಂಟು ಹಸು ಇದು, ಹಾಗಾಗಿ ದಯೆ ಇಲ್ಲ. ಮತ್ತೆ 4ನೇದು ಸತ್ಯ. ಈಗ ಕಲಿಯುಗದಲ್ಲಿರುವುದು ಒಂದು ಮಾತ್ರ, ಯಾವುದು? ಸತ್ಯ. ಈ ಗ್ಯಾಮ್ಲಿಂಗ್ ಅಂದ್ರೆ ಸತ್ಯಕ್ಕೆ ರೆಫರ್ಸ್ ಗ್ಯಾಮ್ಲಿಂಗ್. ಈ ಮದ್ಯಪಾನಕ್ಕೆ ತಪಸ್ಸು, ಮತ್ತೆ ಇಲ್ಲಿಡಿಸಿಕ್ಸ್ ಅಂದ್ರೆ ಹೆಂಡತಿ ಅಲ್ಲದೆ ಉಳಿದವರಿಗೆ ನಾವು ನಮ್ಮ ರಿಲೇಷನ್ ಮಾಡಿದೆ, ಅದು ಶುಚಿತ್ವ. ಮತ್ತೆ ಈ ಮಾಂಸಾಹಾರಿ ಸೇವನೆಗೆ ದಯೆ, ಯಾರು ಮಾಂಸಾಹಾರಿ ಸೇವನೆ ಅವನಿಗೆ ದಯೆ ಇಲ್ಲ. ಮತ್ತೆ ಸತ್ಯ ಅಂದ್ರೆ ಜೂಜು, ಯಾರು ಜೂಜಾಡ್ತಾನೆ ಅವನಿಗೆ ಸತ್ಯ ಅನ್ನೋದಿಲ್ಲ. ಹಾಗಾಗಿ ಈ ಕಲಿಯುಗದಲ್ಲಿ 1 ಕಾಲ, ಅದು ಕೂಡ ಅರ್ಧ ಕಾಲಲ್ಲಿ ಉಂಟು, ಪೂರ್ತಿ ಇಲ್ಲ, ಸ್ವಲ್ಪ ಮಟ್ಟಿಗೆ ಉಂಟು ಸತ್ಯ. ಹಾಗಾಗಿ ಧರ್ಮದ ಈ 4 ಕಾಲು, ಧರ್ಮದ 4 ಕಾಲು ಯಾವಾಗ ಇಲ್ಲ, ಅಲ್ಲಿ ಒಳ್ಳೆಯ ಒಂದು ರಾಜ್ಯ ಇಲ್ಲ, ಅಂದ್ರೆ ಆಡಳಿತ ಇಲ್ಲ ಅಂತ ಪ್ರಭುಪಾದ ಹೇಳ್ತಾರೆ. ನಾವು ವಾಪಸ್ ಇದನ್ನು ತರಬೇಕು, ಧರ್ಮದ 4 ಕಾಲು. ಆಸುರಿ ಸ್ವಭಾವವನ್ನು ಹೀಗೆ ಯೋಚಿಸ್ತಾನೆ, ನನಗೆ ಇವತ್ತು ಇಷ್ಟು ಸಂಪತ್ತಿದೆ ಮತ್ತು ನನ್ನ ಯೋಜನೆಗಳ ಅನುಗುಣವಾಗಿ ನಾನು ಹೆಚ್ಚಾಗಿ ಸಂಪಾದಿಸುತ್ತೇನೆ, ಈಗ ನನ್ನದು ಇಷ್ಟಿದೆ, ಮುಂದೆ ಹೆಚ್ಚಾಗ್ತಾ ಹೋಗ್ತದೆ. ಅವನು ನನ್ನ ಶತ್ರು, ಅವನನ್ನು ನಾನು ಕೊಂದಿದ್ದೇನೆ, ನನ್ನ ಇತರ ಶತ್ರುಗಳು ಕೊಲ್ಲಲ್ಪಡುವವರು, ನಾನು ಎಲ್ಲದರ ಪ್ರಭು, ಭೋಗ ಪಡುವ ನಾನೇ,
ನಾನು ಪರಿಪೂರ್ಣ ಬಲಶಾಲಿ ಮತ್ತು ಸುಖಿ, ನಾನೇ ಅತ್ಯಂತ ಶ್ರೀಮಂತ, ಶ್ರೀಮಂತ ನಂತರ ನನ್ನ ಸುತ್ತ ಇದ್ದಾರೆ, ನನ್ನಷ್ಟು ಬಲಶಾಲಿಯಾದವರು ಮತ್ತು ಸುಖಿಯಾದವರು ಯಾರು ಇಲ್ಲ, ನಾನು ಯಾಗ ಮಾಡುವೇನು, ಒಂದಿಷ್ಟು ದಾನ ಕೊಡುವೇನು, ಅನಂತರ ಮೋದ ಕೊಡುವೇನು. ಹೀಗೆ ಇಂಥ ಮನುಷ್ಯರು ಅಜ್ಞಾನದಿಂದ ಭ್ರಾಂತರಾಗ್ತಾರೆ. ಇದೆಲ್ಲ ಆಸುರ ಸ್ವಭಾವ, ತುಂಬಾ ಉಂಟು. ಎಸ್, ಇಲ್ಲಿ ನಾವು 2 ಉದಾಹರಣೆ ಕೊಡುವ ನೋಡಿ. ಸಾರಿ, ಇಲ್ಲಿ ನೀವು 2 ಉದಾಹರಣೆ ಉಂಟು. ಒಂದು ಹಿರಣ್ಯಕಶಿಪು ಪ್ರಹ್ಲಾದನ ತೊಡೆಯಲ್ಲಿ ಇರಿಸಿದ್ದು, ಮತ್ತೆ ಇದು ಕಂಸ ವಸುದೇವ